ವಿಶ್ವಾದ್ಯಂತ ಬಗೆ ಬಗೆಯ ನಾಯಿಗಳನ್ನು ಸಾಕುವುದು ಒಂದು ಹವ್ಯಾಸವಾಗಿದ್ದರೆ ಗಲ್ಫ್ ರಾಷ್ಟ್ರದಲ್ಲಿ ಸಿಂಹ, ಹುಲಿ, ಚಿರತೆಗಳನ್ನು ಮನೆಯಲ್ಲಿ ಸಾಕುವ ಹವ್ಯಾಸವಿದೆ. ಇಲ್ಲಿನ ಜನರಿಗೆ ಕ್ರೂರ ಪ್ರಾಣಿಗಳನ್ನು ಪಳಗಿಸಿ ಸಾಕುವುದರೆಂದರೆ ಎಲ್ಲಿಲ್ಲದ ಆನಂದ. ಆದರೆ ಕೆಲವೊಮ್ಮೆ ಇಲ್ಲಿ ಪ್ರಾಣಿಗಳು ತಪ್ಪಿಸಿಕೊಂಡು ಹೋಗಿ ಸಾರ್ವಜನಿಕ ಪ್ರದೇಶದಲ್ಲಿ ಅವಾಂತರಗಳನ್ನು ಸೃಷ್ಟಿಸುವುದು ಕೂಡ ಇದೆ. ಕುವೈಟ್ ನಗರದಲ್ಲಿ ಇಂತಹದೇ ಒಂದು ಘಟನೆ ನಡೆದಿದ್ದು, ಮಹಿಳೆಯೊಬ್ಬರು ತಮ್ಮ ತೋಳುಗಳಲ್ಲಿ ಸಿಂಹವನ್ನು ಬೆಕ್ಕಿನಂತೆ ಹೊತ್ತುಕೊಂಡು ಹೋಗುತ್ತಿರುವ ವಿಡಿಯೋ ಒಂದು ಸದ್ಯ ವೈರಲ್ ಆಗಿದೆ. ಈ ದೃಶ್ಯ ಕಂಡು ಮಹಿಳೆಯ ಧೈರ್ಯಕ್ಕೆ ನೆಟ್ಟಿಗರು ಸಲಾಂ ಹೊಡೆದಿದ್ದಾರೆ. ವಿಡಿಯೋದಲ್ಲಿ ಕಂಡು ಬಂದಂತೆ ಬುರ್ಕಾ ಧರಿಸಿದ ಮಹಿಳೆಯೊಬ್ಬಳು ಬಲಿಷ್ಠ ಸಿಂಹವೊಂದನ್ನು ಬೆಕ್ಕಿನಂತೆ ಹೊತ್ತುಕೊಂಡು ತಮ್ಮ ಮನೆಗೆ ಹೋಗುತ್ತಿದ್ದಾರೆ. ಸಿಂಹ ಆ ಮಹಿಳೆಯ ಕೈಯಿಂದ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿರುವುದು ಕಂಡು ಬಂದಿದೆ. ಮಿಡಲ್ ಈಸ್ಟ್ ಮಾನಿಟರ್ ಮಾಧ್ಯಮದ ಪ್ರಕಾರ ಸಿಂಹವು ಬೋನ್ನಿಂದ ತಪ್ಪಿಸಿಕೊಂಡು ವಸತಿ ಪ್ರದೇಶದಲ್ಲಿ ಅಡ್ಡಾಡುವ ಮೂಲಕ ಕುವೈಟ್ ನಗರದಲ್ಲಿ ಕೆಲಕಾಲ ಆತಂಕದ ವಾತಾವರಣವನ್ನು ಸೃಷ್ಟಿಸಿತು. ಈ ಬಗ್ಗೆ ಕುವೈಟ್ನ ಸಬಾಹಿಯಾ ಏರಿಯಾದ ನಿವಾಸಿಗಳು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇದಾದ ಬಳಿಕ ಅಧಿಕಾರಿಗಳ ನೆರವಿನಿಂದ ಸಿಂಹದ ಮಾಲಕಿ ತನ್ನ ಮುದ್ದಿನ ಸಿಂಹವನ್ನು ಬೆಕ್ಕನ್ನು ಹೊತ್ತುಕೊಂಡು ಹೋಗುವಂತೆ ಹೊತ್ತೊಯ್ದಿದ್ದಾಳೆ. 4ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮೋಹನ ಕುಮಾರಿ ಗೊಂಬೆಗೆ ದೇವರು ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರುವವರು ಮಗುವಿನ ತಂದೆ ತಾಯಿ, ತಾತ, ಅಜ್ಜಿ, ಚಿಕ್ಕಪ್ಪಂದಿರು ಹಾಗೂ ಅತ್ತೆ ಮಾವ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.